ಬಳಿಯ ಪುಣಚ ಗ್ರಾಮದ ದೇವಿನಗರದಲ್ಲಿ ಅಂತೇಳಿ ಪರಿಷ್ಠ ಪಂಗಡದವರು ಬಡವರದ್ದು 3 ಮನೆ ಕಟ್ಟಿ ಕೂತ್ಕೊಂಡಿದ್ದಾರೆ. ಬಹುಶಃ ಸಾಧಾರಣ 7 ವರ್ಷ ಆಯಿತು ಅವರು ಕೂತ್ಕೊಂಡು. ಆ ಕೂತ್ಕೊಂಡಾಗ ಇವರ ಹತ್ರ ಏನಂತೇಳಿ ಇವರ ಹತ್ರ ಬರೇ ಬಡವರು ಕೂಲಿ ಕೆಲಸಕ್ಕೆ ಹೋಗಿ ಜೀವನ ಮತ್ತು 300 ರೂಪಾಯಿ ದಿವಸ ಕೂಲಿ ಕೆಲಸಕ್ಕೆ ಅವರು ಜೀವನ ಮಾಡ್ತಿದ್ದಾರೆ. ಆಗ ನನಗೆ ಒಂದು ಬಂದು ಅವರು ಕಂಪ್ಲೇಂಟ್ ಕೊಟ್ಟು 4 ತಿಂಗಳಾಯಿತು. 4 ತಿಂಗಳಲ್ಲಿ ನಾನು ಅದಕ್ಕೆ ಏನಂತೇಳಿ ಪ್ರೋಗ್ರೆಸ್ ಆ ಫೈಲ್ ಎಲ್ಲ ವರ್ಕ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟೆ. ಅದಕ್ಕೆ ಏನು ಹೇಳಿದರು ಅಂತಂದರೆ ಇಲ್ಲಿ ಏನು ಅಬ್ಜೆಕ್ಷನ್ ಸರ್ಕಾರಿ ಜಾಗಕ್ಕೆ ಯಾವ ಅಬ್ಜೆಕ್ಷನ್ ಉಂಟು ಯಾರ್ದು ಉಂಟು ಅಂತೇಳಿ ಅವರನ್ನು ಕರೀರಿ ಅಂತ ತಹಸೀಲ್ದಾರ್ ಇರೋದು ಯಾರನ್ನು ಕರೆಯೋದಿಲ್ಲ. ನಾವು ಅದಕ್ಕೆ ಏನು ಮಾಡಿದೆವು, ಇಂಥ ದಿವಸ ಅಂದರೆ ಏನೆಲ್ಲ ಫೈಲ್ ಬೇಕಂತೆಲ್ಲ ಅದೆಲ್ಲ ನಾವು ಪುಟ್ ಮಾಡಿ ಎಲ್ಲ VA ಬಂದು ನೋಡಿದರು. ಪುಣಚ ಗ್ರಾಮದ VA ಬಂದು ನೋಡಿದರು. ಅವರು ಸರ್ವೆ ಮಾಡೋದು ಗೌರ್ಮೆಂಟ್ ಜಾಗ ಅಂತ ಇತ್ತು. ಮತ್ತು RI ಬಂದರು. RI ಬರುವಾಗ ಅವರು ಸಹ ಹೇಳಿದರು ಸರ್ಕಾರಿ ಜಾಗ ಅಂತ. ಮತ್ತು ಲಾಸ್ಟಿಗೆ ಹೇಳಿದ್ರು ತಾಲೂಕು ಸರ್ವೇರ್ ಬೇಕಂತ ಹೇಳಿದರು. ತಾಲೂಕು ಸರ್ವೇರ್ ಕರ್ಕೊಂಡು ಹೋದೆ. ತಾಲೂಕು ಸರ್ವೇರ್ ಇದು ಸರ್ಕಾರಿ ಭೂಮಿ ನಿಮಗೆ 5 ಸೆನ್ಸ್ ಜಾಗ ಹಕ್ಕುಪತ್ರ ಇದರಲ್ಲಿ ಕೊಡ್ಬೋದು, ಅದೇನೇನು ತೊಂದರೆ ಇಲ್ಲ ಅಂತ ಹೇಳಿದರು. ತೊಂದರೆ ಇಲ್ಲ ಅಂತ ಹೇಳಿ ನನಗೆ ಆ ಸರ್ವೆ ಎಲ್ಲ ಆಗಿ ಸಾಧಾರಣ 1 ತಿಂಗಳಾಯಿತು. 1 ತಿಂಗಳಾಗಿ ವಾಪಸ್ ನಾನು ತಹಸೀಲ್ದಾರ್ ಹತ್ರ ಬಂದು ಕೇಳಿದೆ, ತಹಸೀಲ್ದಾರ್ ಏನಾಯಿತು ನಿಮ್ಮದು ಆ ಬಡವರು ಬೇಕಾಗಿದೆ, ಇದು ಮಳೆಗಾಲದಲ್ಲಿ ಹಕ್ಕುಪತ್ರ ಇಲ್ಲದೆ ಯಾವುದೇ ಸಂಘ ಸಂಸ್ಥೆಯಲ್ಲಿ ಒಂದು 5 ರೂಪಾಯಿ ಕೊಡೋದಿಲ್ಲ. ಒಂದು ಬ್ಯಾಂಕಲ್ಲಿ ಹೋದರು, ಒಂದು ಸಂಘ ಸಂಸ್ಥೆ ಹೋದರು ಕೊಡೋದು, ನಿಮ್ಮ ಹಕ್ಕುಪತ್ರದಲ್ಲಿ ನಾವು ನಿಮಗೆ ಲೋನ್ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಇವರಿಗೆ ದುಡ್ದು ಇವರ ಮಕ್ಕಳು ಶಾಲೆಗೆ ಕಲಿಸೋದು, ಸಣ್ಣ ಮಕ್ಕಳಿದ್ದಾರೆ, ಏನು ಮಾಡೋದು ಅಂತೇಳಿ ಅವರು ಭಾರಿ ಬೇಸರ ಇದ್ದಾರೆ. ಅವರು ಎಂತ ಹೇಳ್ತಾರೆ, ನಾನು ಏನಿಲ್ಲದ್ರೆ ನಾವು 3 ಜನ ಆತ್ಮಹತ್ಯೆ ಮಾಡ್ತಾರೆ, ನಮಗೇನು ಇದ್ದಿಲ್ಲ ಅಂತೇಳಿ. ಮಾನ್ಯ ಶಾಸಕರಿಗೆ ಸಹ ಕೊಟ್ಟೋದು ಒಂದು 5-6 ತಿಂಗಳಾಯಿತು. ಪುತ್ತೂರಿನ ಶಾಸಕರು ಅಶೋಕ್ ರೈಗೆ ಸಹ ಕೊಟ್ಟು ಒಂದು 5-6 ತಿಂಗಳಾಯಿತು. ಅದು ಸಹ ಮನವಿ ಪತ್ರ ಉಂಟು, ಅವರಿಗೆ ಅಕ್ನಾಲೇಜ್ಮೆಂಟ್ ಕೊಟ್ಟದ್ದು ಉಂಟು. ಅವರು ಸಹ ಮಾಡಿಕೊಡ್ತೇನೆ ಅಂತ ಹೇಳಿದರು. ಇತ್ತೀಚಿನ ವಿಷಯದಲ್ಲಿ ಏನಂತೇಳಿ ಗೊಂದಲ ಆಯಿತು ಅಂತೇಳಿ ಗೊತ್ತಿಲ್ಲ. ಈಗ ಏನು ಹೇಳ್ತಾರೆ ಗೊತ್ತುಂಟ, ಅದಕ್ಕೆ 3 ಜನರ ಅಬ್ಜೆಕ್ಷನ್ ಉಂಟು ಅಂತ ಹೇಳ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಮಾನ್ಯ ಶಾಸಕರಿಗೆ ಗೊತ್ತಿಲ್ಲ. ಸಾಧಾರಣ ಪುತ್ತೂರು ತಾಲೂಕಲ್ಲಿ ಒಂದು 56-57 ಗ್ರಾಮದವರು ಪ್ರತಿನಿಧಿ. ಆ ಪ್ರತಿನಿಧಿಯಾಗಿ ಯಾರ್ದು ಅಬ್ಜೆಕ್ಷನ್ ಅಂತೇಳಿ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ಕೋರ್ಟು ಯಾವುದೇ ತಡೆ ಆಜ್ಞೆ ಬರುವುದಿಲ್ಲ. ಆದರೂ ಇಷ್ಟೆಲ್ಲ ಮಾಡುವಾಗ ಇವರು ಹಕ್ಕುಪತ್ರ ಕೊಡಲಿಕ್ಕೆ ಏನು ಅಂತೇಳಿ ನಾವು ಅದಕ್ಕೆ ಹೋರಾಟ ಮಾಡಿದೆವು. ಹೋರಾಟ ಮಾಡುವಾಗ 3 ತಿಂಗಳ ಮುಂಚೆ 2 ದಿವಸ ನಾವು ಹೋರಾಟ ಮಾಡಿದ್ದೆವು. ಆ ಟೈಮಲ್ಲಿ ಅವು ಏನಾದರೂ ತಹಸೀಲ್ದಾರ್ ಇಮಿಡಿಯೇಟ್ಲಿ ನಾನು ಅದಕ್ಕೆ ನಿಮಗೆ ದುಡ್ಡು ಕಟ್ಟಲಿಕ್ಕೆ ಗೌರ್ಮೆಂಟಿಗೆ ಎಷ್ಟು ಫೀಸ್ ಕಟ್ಟಲಿಕ್ಕೆ ಅಂತ ಅದು ಕಟ್ಟಿಸಲಿಕ್ಕೆ ಇದು ಮಾಡ್ತೇನೆ. ಒಂದು ದಿವಸ ಗುರುವಾರ ದಿವಸ ನಮ್ಮ ಹತ್ರ ಹೇಳಿದ್ರು ನೀವು ಗೌರ್ಮೆಂಟಿಗೆ ಹಣ ಕಟ್ಟಬೇಕಂತ ಹೇಳಿದ್ದು. ಆಗ ಪಾಪ 3 ಜನ ಸಹ ಎಲ್ಲೆಲ್ಲಿಂದ ಸಾಲಮೆಲ್ಲ ಮಾಡಿ ಅವರು 3 ಜನರದ್ದು ಸಹ ಅವರು ದುಡ್ಡು ಕಟ್ಟಿದ್ರು. ದುಡ್ಡು ಕಟ್ಟಿದ ಮೇಲೆ ಸೋಮವಾರ ಕೊಡ್ತೇನೆ ಅಂತ ಹೇಳಿದರು. ಸೋಮವಾರ 11 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದರು. ಆದರೆ 11 ಗಂಟೆಗೆ ಆದರೆ ಎಲ್ಲಿ ಸರಿ, ಇಲ್ಲೇ ತಾಲೂಕು ಆಫೀಸಲ್ಲಿ ಹೋದರೆ ಯಾರಾದರೂ ಒಂದು ಕಾಂಗ್ರೆಸ್ ಮುಖಂಡರು ಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಮುಖಂಡರಿಗೆ ನಾವು ಫೋನ್ ಹಚ್ಚಿದ್ದೆವು. ಅವರು ಹೇಳಿದರು 11 ಗಂಟೆಗೆ ಖಂಡಿತವಾಗಿ ಬರ್ತೇವೆ ಅಂತ ಹೇಳಿದರು. 11 ಗಂಟೆ ಆಗೋ 12:45 ನನಗೆ ಫೋನ್ ಕರೆ ಬಂತು. ಅದು ಅಲ್ಲಿ ಏನೊಂದು ಲಿಟಿಗೇಷನ್ ಉಂಟು, ಅಬ್ಜೆಕ್ಷನ್ ಉಂಟು, ಅದು MLA ಆಫೀಸಲ್ಲಿ ಬಂದು ನಾವು ಮಾತಾಡಬೇಕು, ಕೂತ್ಕೊಂಡು ಮಾತಾಡಬೇಕು. ಮಾನ್ಯ ತಹಸೀಲ್ದಾರ್ ಇಲ್ಲಿ ಬಂಟ್ವಾಳ ತಹಸೀಲ್ದಾರ್ ದಂಡಾಧಿಕಾರಿ ಅವರಲ್ಲಿ ಯಾರ್ದು ಅಬ್ಜೆಕ್ಷನ್ ಯಾರ ಹೆಸರು ಇಲ್ಲ, ಯಾರ ಫೋನ್ ನಂಬರು ಇಲ್ಲ, ಯಾರು ಇಲ್ಲ. ಅಬ್ಜೆಕ್ಷನ್ ಉಂಟು ಇಂಥವ್ರ ಹೆಸರು ಅಂತಿಲ್ಲ. ಆದರೆ ಅವರನ್ನು ಕರೀರಿ ಅಂತಿಲ್ಲ. ಅವರನ್ನು ಕರೆದು ನಾವು ಅವರಿಷ್ಟವರಿಗೆ ಕರೀತೇವೆ ಅಂತೇಳಿ ಕರೀಲಿಲ್ಲ. ಅದು ಯಾವ ಉದ್ದೇಶಕ್ಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಾನ್ಯ ಮತ್ತೆ ಯಾಕೆ ಗೊತ್ತಂದ್ರೆ ಇಲ್ಲಿಯ ಬಂಟ್ವಾಳದ ಶಾಸಕರು ಸಹ ಇವರು ರಾಜೇಶ್ ನಾಯ್ಕರು ಬಂದಿದ್ದರು. ರಾಜೇಶ್ ನಾಯ್ಕರು ಬಂದು ದಂಡಾಧಿಕಾರಿ ಅವರ ಹತ್ರ ಡೈರೆಕ್ಟಾಗಿ ನಾನು ಸಹ ಹೋಗಿದ್ದೆ, ಅವರು ಸಹ ಹೋಗಿದ್ದೆ, ಅವರ ಬೆಂಬಲಿಗರು ಸಹ ಬಂದಿದ್ದರು. ನಾವು ಹೋಗಿ ಮಾತಾಡುವಾಗ ಅವರು ಹೇಳಿದರು, ನಾವು ಸೋಮವಾರ ದಿವಸ ಪೆರ್ನೆಯಲ್ಲಿ ಕೊಡ್ತಾನೆ, ಅದು ಪ್ರೋಟೋಕಾಲ್ ಪ್ರಕಾರ ಅದು ಶಾಸಕರಿಗೆ ಮಾತ್ರ ಹಕ್ಕಿರುವುದಂತ. ಅದು ಯಾವ ಕಾನೂನು ಅಂತೇಳಿ ನನಗೆ ಗೊತ್ತಿಲ್ಲ. ಆಯಿತು ಅಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಪಿದೆ. ಆದರೆ ಪೆರ್ನೆಗೆ ಇವರು ಪಾಪ ಆಟೋದಲ್ಲಿ ಹೋಗಿ ಪೆರ್ನೆಗೆ 11 ಗಂಟೆಯಲ್ಲಿ ವೆಯ್ಟ್ ಮಾಡಿದರು. ಆದರೆ ಮುಂದುವರಿಸಿದಾಗಿದೆ ಅಂತ ಶಾಸಕರಿಗೆ ತುರ್ತು ಏನೋ ಇದು ಕೆಲಸ ಉಂಟು, ಅದಕ್ಕೆ ಬೇಕಾಗಿ ಪೆರ್ನೆಯಲ್ಲಿ ಇವತ್ತಿಲ್ಲ ಹಕ್ಕುಪತ್ರ ಕೊಡುವ ಇದಿಲ್ಲ ಅಂತ ಹೇಳಿದರು. ಹಾಗಾದರೆ ಹಕ್ಕುಪತ್ರ ಕೊಡೋದ್ರೆ ನನಗೆ ಫೋನ್ ಮಾಡಿದರು. ನಾನು ಆಗ ಪುತ್ತೂರಲ್ಲಿದ್ದೆ. ಪುತ್ತೂರಿಂದ ಆಗ ನಾನು ಬರ್ತೇನೆ, ಬಂದು ಮಾತಾಡ್ತೇನೆ, ನೀವು ತಹಸೀಲ್ದಾರ್ ಇಲ್ಲಿ ಕೂತೋಳಿ ಅಂತ ಹೇಳಿದೆ. ಅಲ್ಲಿ ಕೂತೋಳುವಾಗ ಈಗ ಹೇಳ್ತಾರೆ, ತಹಸೀಲ್ದಾರಿಗೆ ನಾನು ಫೋನ್ ಮಾಡುವಾಗ ಅವರು ಹೇಳಿದರು ನಾನೊಂದು ಮೀಟಿಂಗಲ್ಲಿ ಇದ್ದೇನೆ, ಯಾವ ಮೀಟಿಂಗ್ ಅಂತ ಅದು ಸಹ ಗೊತ್ತಿಲ್ಲ ನಮಗೆ. ಆದರೆ ಇದೇ ಥರ ಬಡವರನ್ನು ಮೋಸ ಮಾಡೋದು ಅಂತ ಹೇಳಿದರೆ, ಒಂದು ದಂಡಾಧಿಕಾರಿ ಅಂದರೆ ಒಂದು KS ಅಧಿಕಾರಿ ಇದ್ದೆ, KS ಅಧಿಕಾರಿ ಒಂದು ಬಂಟ್ವಾಳ ತಾಲೂಕಿನ ತಹಸೀಲ್ದಾರ್ ಅಂತೇಳಿ ಇವರು ಯಾಕೆ ಒಂದು ಶಾಸಕರ ಇವರು ಕೈಗಂಬೆ ಆಗೋದು ಏನು ನಾಟಕ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಶಾಸಕರಿಗೆ ತುರ್ತು ಮೀಟಿಂಗ್ ಇರೋದು ಬೆಂಗಳೂರು ಹೋಗಿದ್ರೆ ಎಲ್ಲಿಗೆ ಹೋಗಿರಬೇಕು. ಆದರೂ ಉಂಟಲ್ಲ ತಹಸೀಲ್ದಾರಿಗೆ ಪವರ್ ಉಂಟು. ತಹಸೀಲ್ದಾರ್ ಯಾಕೆ ನಮಗೆ 26 ತಾರೀಕಿಗೆ 11 ಗಂಟೆಗೆ ಇಲ್ಲಿ ಪೆರ್ನೆಯಲ್ಲಿ ಕೊಡ್ತೇನೆ ಅಂತೇಳಿ ಯಾಕದೋಸ್ಕರ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅದಕ್ಕೆ ಬೇಕಾಗಿ ನಾವು ಮೊನ್ನೆ ರಾಜೇಶ್ ನಾಯ್ಕರು ಹೇಳಿದಾಗ ನಾವು ಪ್ರತಿಭಟನೆ ನಿಲ್ಲಿಸಿದೆವು.
ಇಲ್ಲದಿದ್ದರೆ ಗುರುವಾರದಿಂದ ಕಂಟಿನ್ಯೂ ನಾವು ಮಾಡ್ತಿದ್ದೆವು. ಮೊನ್ನೆ 2-3 ದಿವಸ ನಾವು ಹಾವರಾತ್ರಿ ಪ್ರತಿಭಟನೆ ಮಾಡಿದ್ದೇವೆ. ಇನ್ನೂ ಸಹ ಸಿಕ್ಕದಿದ್ದರೆ ನಾವು ಖಂಡಿತವಾಗಿ ನಾವು ಹಾವರಾತ್ರಿ ಇಲ್ಲಿ ಪ್ರತಿಭಟನೆ ಮಾಡ್ತೇವೆ. ಅದಕ್ಕೆ ಯಾವುದೇ ನಾವು ಹೆದರುವುದಿಲ್ಲ. ಯಾವ ರಾಜ್ಯಕ್ಕೆ ಉಂಟಂತೇಳಿ ನಮಗೆ ಬೇಕು. ಇದೇ ಬಡವರಿಗೆ ಅನ್ಯಾಯ ಮಾಡೋದು, ಮೋಸ ಮಾಡುವಂಥದ್ದು ವ್ಯಕ್ತಿಗಳು ಎಂದು ಪುತ್ತೂರು ಶಾಸಕರೊಂದಿಗೆ ಹೇಳೋದು. ಅವರೇನು ಈ ಥರ ಬಿಸಿಲಲ್ಲಿ ಕೂತ್ಕೊಳ್ತಾರೆ, ಅವರಿಗೆ ಗೊತ್ತಿಲ್ಲ. ಶಾಸಕರಿಗೆ ಇಂಥ ಕಷ್ಟ ಅಂತೇಳಿ ಗೊತ್ತಿಲ್ಲ. ಪಾಪ ಏನೆಲ್ಲ ಬೊಗಳ್ತಾರೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಅಂಥ ಒಂದು ಶಾಸಕರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ 1-2 ವರ್ಷ ಸಾಕಾಗ್ತಷ್ಟೇ. ಅದು ದೇವರು ಮಾಲಿಂಗೇಶ್ವರ ದೇವರಿದ್ದರೆ ಏನೆಲ್ಲ ಮಾಡ್ತಾರೆ ಅಂತೇಳಿ ಗೊತ್ತುಂಟು. ಅದಕ್ಕೆ ಬೇಕಾಗಿ ನಾನು ಸಂಘಟನೆಯಿಂದ ಅವರಿಗೆ ಮುತ್ತುವರೆಸಿ ರಾತ್ರಿ ಹಗಲು ನಾನು ಇವರೊಟ್ಟಿಗೆ ನಾನು ಕೈ ಜೋಡಿಸ್ತೇನೆ. ಖಂಡಿತವಾಗಿ ಇವರಿಗೆ ಹಕ್ಕುಪತ್ರ ಸಿಗುವವರೆಗೆ ನಾನು ಇಲ್ಲೇ ಇರ್ತೇನೆ ಅಂತೇಳಿ ನಾನು ಭರವಸೆ ಕೊಡ್ತೇನೆ. ನಿಮಗೆ ಸಮಸ್ಯೆ ಅವರು ಕೊಡುವುದಿಲ್ಲ ಅಂತಲೇ ಹೇಳಿದ್ದಾರೆ. ನನಗೆ ಅದರಲ್ಲಿ ಭರವಸೆ ಇಲ್ಲ. ನನಗೆ ಯಾವ ಜಾಗದಲ್ಲಿ ಕೂತ್ಕೊಂಡದ್ದು? ಏನು ಯಾವ ಜಾಗದಲ್ಲಿ ಕೂತ್ಕೊಂಡದ್ದು? ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡದ್ದು. ಸರ್ಕಾರಿ ಜಾಗಕ್ಕೆ ಹೀಗೆ ಮಾಡಿದರೆ ಇನ್ನು ನಾವು ಅಕ್ರಮವಾಗಿ ಕುಳಿತುಕೊಂಡ್ರೆ ನಾನು ಅವರಿಗೆ ಅಲ್ಲಿ ರತ್ನಾಕರ್ ಅಂತ ಇದ್ದಾರೆ, ಅವರಲ್ಲಿ ನಾನು ಹೇಳಿದ್ದೇನೆ. ರತ್ನಾಕರನ ಅವರ ಹತ್ರ ಹೇಳಿದ್ದೇನೆ. ನಾನು ಅವರು ಜಾಗ ಅಳತ ಮಾಡಲಿಕ್ಕೆ ಬರುವಾಗಲೇ ಹೇಳಿದ್ದೇನೆ, ಇದಕ್ಕೆ ಆಬ್ಜೆಕ್ಷನ್ ಉಂಟು ಅಂತ ಹೇಳಿದ್ದೇನೆ. ಅದಕ್ಕೆ ರತ್ನಾಕರನ್ನ ಹೇಳಿದರೆ ಅದೇನು ತೊಂದರೆ ಇಲ್ಲ, ಅದಕ್ಕೆ ನಾನು ಅವರು ಅಳತೆ ಮಾಡಿ ಕೊಟ್ಟದಕ್ಕೆ ನಾನು 5,000 ರೂಪಾಯಿ ಅವರಿಗೆ ಕೊಟ್ಟಿದ್ದೇನೆ. 5,000 ಕೊಟ್ಟು ಮಾಡಿಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ, ಭರವಸೆ ಕೊಟ್ಟರು ಮಾಡಿಕೊಡ್ತೇನೆ ಅಂತ. ಅದು ಹಾಗೇ ಇತ್ತು ಸ್ವಲ್ಪ ಸಮಯದವರೆಗೆ. ಮತ್ತು ಒಂದು 1 ವರ್ಷ ಕಳೆದ ನಂತರ ನಾನು ಹೋಗಿ ಕೇಳಿದೆ ಅವರ ಹತ್ರ, ನೀವೆಂತ ಮಾಡಿದ್ರಿ ಅಂತ ಕೇಳಿದೆ. ಅದನ್ನು ಫೈಲೆಲ್ಲ ತಗೊಂಡು ಹೋದ್ರಲ್ಲ, ನೀವು ಅಳತೆ ಮಾಡಿದ್ರಲ್ಲ, ಏನು ಮಾಡಿದ್ರಿ ಅಂತ ಕೇಳಿದೆ. ಅದಕ್ಕೆ ನಾನು ಅದನ್ನು ಅಲ್ಲಿಗೆ ಕಳಿಸಿದ್ದೇನೆ ಅಂತ ಹೇಳಿದರು. ವಿಟ್ಲ ಹೋಬಳಿಗೆ ಕಳಿಸಿದ್ದೇನೆ ಅಂತ ಹೇಳಿದರು. ಅಲ್ಲಿಂದ ಹೋಗಿ ನಾವು ಅಲ್ಲಿಂದ ನೀವು ಅಲ್ಲಿಗೆ ತಾಲೂಕಿಗೆ ಯಾವಾಗ ಕಳಿಸಿದೆ ಅಂತ ಅಲ್ಲಿಗೂ ನಾವು ಕಳಿಸಿದ್ದೇವೆ ಅಂತ ಹೇಳಿದರು. ಆ ನಂತರ ನಾವು ಇವರನ್ನು ಹಿಡಿದುಕೊಂಡು ನಾವು ಮುಂದುವರೆದದ್ದು. ಆದರೆ ಇಷ್ಟು ಸಮಯ ನಾವೀಗ 4-5 ತಿಂಗಳಾಯಿತು ನಾವು ಇದಕ್ಕೆ ಹೋರಾಟ ಮಾಡೋದು. ಆದರೆ ಎಷ್ಟರ ತನಕ ಅದಕ್ಕೆ ನಿಮ್ಮ ನಂತರ ಕೂತ್ಕೊಂಡವರಿಗೆ ಹಕ್ಕುಪತ್ರ ಆಗಿದೆ? ನಂತರ ಕೂತ್ಕೊಂಡವರಿಗೆ ಹಕ್ಕುಪತ್ರ ಆಗಿದೆ. ಅಂದರೆ ಮೊದಲು ನಾನೇ ಕೂತ್ಕೊಂಡದ್ದಲ್ಲಿ ಯಾರೂ ಇರಲಿಲ್ಲ. ಭಯಪಟ್ಟು ರಾತ್ರಿ ಎಲ್ಲ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ನಮ್ಮನ್ನು ಎದುರಿಸಿದ್ದಾರೆ. ಆದರೂ ನಾವು ಮಕ್ಕಳನ್ನು ಇಟ್ಕೊಂಡು ಅಲ್ಲೇ ಇದ್ದೇವೆ. ಯಾರು ಎದುರಿಸಿದ್ದಾರೆ? ಯಾರು ಅಂತ ಗೊತ್ತಿಲ್ಲ, ಅಲ್ಲೇ ಹತ್ತಿರದವರು ಆಗಿರ್ಬೋದು, ಯಾರು ಅಂತ ಗೊತ್ತಿಲ್ಲ. ನಮಗೆ ಯಾರು ಅಂತ ನೋಡಲಿಕ್ಕೆ ಆಗಲಿಲ್ಲ. ಹಾಕಿ 18-19ರಲ್ಲಿ ಆ್ಯಕ್ಚುಲಿ ಇವರು ಮನೆ ಕಟ್ಟಿ ಕೂತಿದ್ದಾರೆ ಅಲ್ಲಿ. ಅವರಿಗೆ ಈಗ ಅರ್ಜಿ ಕೊಟ್ಟು 21ರಲ್ಲಿ 94C ಹಾಕಿದ್ದಾರೆ ಅರ್ಜಿ. ಅದನ್ನು 2 VA ಮತ್ತು MA ಇಲ್ಲಿ ಮನೆಗಾರರಲ್ಲಿ ಅದು ಪಾಸಾಗಿದೆ. ತಹಶೀಲ್ದಾರಲ್ಲಿ ಬರುವಾಗ ಅದನ್ನು ಅಬ್ಜೆಕ್ಷನ್ ಇಟ್ಟು ಏನೇನೋ ಮಾಡಿದ್ದಾರೆ. ಅದಕ್ಕೆ ನಾವು ಅದರ ಒಟ್ಟಿಗೆ ಹೋರಾಟ ಮಾಡಿ ಇಷ್ಟರವಾಗಿ ಇದ್ದೇವೆ. ಇಲ್ಲಿ ಇನ್ನೂ ಹಕ್ಕುಪತ್ರ ಕೊಡ್ತೇನೆ ಅಂತೇಳಿ ಮೊನ್ನೆ ಚಲನ ಎಲ್ಲ ಕಟ್ಟಿಯಾಗಿದೆ. ಚಲನ ಕಟ್ಟಿದ ಮೇಲೆ ಸೋಮವಾರ ಕೊಡ್ತೇನೆ ಅಂತೇಳಿ ತಹಶೀಲ್ದಾರ್ ಬರಲಿಕ್ಕೆ ಹೇಳಿದರು. ಇಲ್ಲಿ ಬಂದು ಕೊಡ್ತೇನೆ ಅಂತ ಹೇಳುವಾಗ ಅವರಿಗೆ ಏನೋ ಹಾಗೆ ಪ್ರಾಬ್ಲಮ್ಮು, ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದರು. ಅದಕ್ಕೆ ಈಗ ನಾವೀಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಮಗೆ. 94C ಈಗ ಹಕ್ಕುಪತ್ರಕ್ಕೆ ಮಾತ್ರ ನಾವು ಇಲ್ಲಿ ಹೋರಾಟ ಮಾಡೋದು ಅಷ್ಟೇ. ಈಗ ಲಾಸ್ಟ್ ಟೈಮ್ ನೀವು ಪ್ರತಿಭಟನೆ ಮಾಡಿದ್ರಿ, ಅದರಲ್ಲಿ ಈಗ ಕೊಡ್ತೇನೆ ಅಂತೇಳಿ ಈಗ ನಮ್ಮ ಈ ಪ್ರತಿಭಟನೆ 4 ದಿವಸ ಮಾಡಿದ್ದೇವೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಅದರಲ್ಲಿ 1 ದಿನ ಅಹೋರಾತ್ರಿ ಮಾಡಿದ್ದೇವೆ. ಮತ್ತು ಬುಧವಾರ ಇವರು ಬಂದಿದ್ದರು, MLA ರಾಜೇಶ್ ನಾಯ್ಕ್, ಗುರುವಾರ. ಮತ್ತು ಅವತ್ತು ಇವರ ಹತ್ರ ಮಾತಾಡಿ ತಹಶೀಲ್ದಾರ ಮಾತಾಡಿ ಇದು ಕೊಡ್ತೇನೆ ಅಂತೇಳಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ. ಪೆರ್ನೆ ಗ್ರಾಮ ಪಂಚಾಯತಿಯಲ್ಲಿ ಇದು ಹಕ್ಕುಪತ್ರ ವಿತರಣೆ ಇದೆ. ಅವತ್ತು ನಿಮಗೆ ಅಲ್ಲಿ ಕೊಡ್ತೇನೆ ಅಂತೇಳಿ MLA ಹೇಳಿದರು ಅಂತೇಳಿ ನಾವು ಇವತ್ತು ಬಂದಿದ್ದೆವು. ಈಗ ಇಷ್ಟರವರೆಗೆ ಇವರು ತಹಶೀಲ್ದಾರು ಇಲ್ಲ. ಈಗ ಪುತ್ತೂರಿನ MLA ಅವರು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಇದೆ? ಅವರು ನಿನ್ನೆ ಏನೋ ಪ್ರೆಸ್ ಮೀಟನ್ನು ಮಾಡಿದಾರಂತೆ ಹಾಗೆ ಹೀಗೆ ಅಂತೇಳಿ. ಅದು ನಮಗೆ ಏನಂತ ಕರೆಕ್ಟ್ ಗೊತ್ತಿಲ್ಲ ಅದರ ಬಗ್ಗೆ. ನಾವೀಗ ಕೂತದ್ದು ಗೌರ್ಮೆಂಟ್ ಜಾಗ, ಅದರಲ್ಲಿ ಮತ್ತು ಹತ್ತಿರದಲ್ಲಿ 710 ಸರ್ವೆ ನಂಬರಲ್ಲಿ DC ಮನ್ನ ಜಾಗ ಇದೆ. ಈಗ ನಮಗೆ ಅವರು ನಿನ್ನೆ ಹೇಳಿದ ಪ್ರಕಾರ 2015ರ ಮೊದಲು ಕೂತವರಿಗೆ 94C ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ನಂತರ ಕೂತವರು ಎಷ್ಟೋ ಜನ ಇದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ ಮೊನ್ನೆ. ನಮ್ಮ ಮೇಲೆ 23ರ ಮೇಲೆ ಕೂತವರಿಗೂ ಕೂಡ ಈಗ 94Cಯಲ್ಲಿ ಒಂದು 4 ಮನೆ ಅಲ್ಲೇ ಕೊಟ್ಟಿದ್ದಾರೆ. ಹೌದು, ಈಗ 11 ಗಂಟೆ ಅಂತೇಳಿ ಪೆರ್ನೆಯಲ್ಲಿ ಕೊಡ್ತೇನೆ ಅಂತೇಳಿ 11:15 ಆಯಿತು.
ಏನಿಲ್ಲ ಸರ್ ಅಲ್ಲಿನ ಏನ್ ಸರ್ ಅದು ಏನು ಅಲ್ಲ ಯಾವುದಕ್ಕೆ ಮುಂದಿಟ್ಟಿದ್ದಾರೆ ನೋಡಿ. ಮೊನ್ನೆ ಶುಕ್ರವಾರ ತಾವು ಹೇಳಿದ್ದು ಯಾರು MLA ಪಾಪ ಇವರು ಅಲ್ಲಿ ಹೋಗಿ ಪೆರ್ನೆಗೆ ಹೋಗಿ ಒಬ್ಬತ್ತು ತಿರುಗಿ ಇಲ್ಲಿಗೆ ಬರ್ಬೇಕಾದ್ರೆ ಏನೋ ಅವರಿಗೆ ಹುಚ್ಚುಂಟದೆ. ಮೊನ್ನೆಯಿಂದ ನೋಡಿ ಎಷ್ಟು ದಿವಸ ಆಯ್ತು. ಯಾಕೆ ಇದು ಮಾಡೋದು ಬಡವರನ್ನು ಹೀಗೆ ಮಾಡಿದ್ದ ಅಲ್ಲ ಏನು ಮುಂದಿಡಿದ್ದಾರೆ. ನಾವು ಮುಂದಿಡಿದ್ರೆ ಏನೇ ಆಗ್ಲಿದ್ದಾರೆ ನಾವು ಇಲ್ಲಿಂದ ಕದಲೋದಿಲ್ಲ ಏನೇ ಆಗ್ಲಿ. ಯಾಕೆ ಹೋದ ನನ್ನ ಅವರು ಜ್ವರ ಅಲ್ಲಿ ಪೆರ್ನೆಯಿಂದ ನನಗೆ ಫೋನ್ ಮಾಡಿದ್ದಾರೆ ನೀವು ಏನು ಇಲ್ಲ ಅಂತ ಇವತ್ತು ಯಾವ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ. ಅಲ್ಲ ನಿನ್ನೆ ಮಾನ್ಯ ಶಾಸಕರವರು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಪುತ್ತೂರು ತಾಲೂಕಲ್ಲಿ. ಏನು ಗೊತ್ತ ಇದು DC ಕೋರ್ಟ್ ಅಲ್ಲಿಂದ 3 ಜನರದ್ದು ಅಬ್ಜೆಕ್ಷನ್ ಉಂಟಂತ. ಮೊನ್ನೆ ನಿಮ್ಮ ಹತ್ರ ಹೇಳೋ ಗೊತ್ತಾ MLA ಗೊತ್ತಿಲ್ಲ ಸರ್. ಇದೇನು ನಾಟಕ ಆಡೋದ ಮಕ್ಕಳಾಗೆ ಮಾಡುದ ಅಲ್ಲ. ಯಾವ ಉದ್ದೇಶಕ್ಕಾಗಿ ಈ ತರ ಮಾಡ್ತಾರೆ ಸರ್. ನಾನು ಅದೊಂದು ಕೇಳ್ತಿರೋದು ಒಂದು ಶಾಸಕಾಗಿ ಅಲ್ಲ ಶಾಸಕಗೊಂದು ಜನಪ್ರತಿನಿಧಿಯಾಗಿ ಅವರೇ ಸರ್ಕಾರ ಇರುವಾಗ ಅವ್ರಿಗೆ ಏನಾಗ್ತದೆ. ಅವರಿಗೆ ಬಡವರನ್ನು ಹೀಗೆ ಇದು ಮಾಡೋದು ಅದು ಏನೇ ಆಗ್ಲಿದ್ದೀರೋ ಅವರು ಸತ್ರು ಹೋಗುದಿಲ್ಲ ಸರ್. ಏನು ಅಂತ ಹೇಳಿ ಗೊತ್ತಿಲ್ಲ. ನಾವು ಯಾಕೆ ಗೊತ್ತುಂಟ ಅಲ್ಲಲ್ಲ ಮಾನ್ಯ ಶಾಸಕರು ಮತ್ತು ದಂಡಾಧಿಕಾರಿಯವರಿಗೆ ನಾವು ಹೇಳಿದ ಟೈಮಿಗೆ ನಾವು ಹೋಗ್ತೇವೆ ಅಂತೇಳಿ ನಾವು ಪ್ರತಿಭಟನೆ ನಿಲ್ಲಿಸಿದ್ದೇವೆ. 5 ಗಂಟೆ ನಿಲ್ಲಿಸಿದ್ದೇವೆ. ಇದೇ ತರ ನೋಡಿ ಅವರು ಇಲ್ಲಿ ಬಂಟ್ವಾಳ ತಾಲೂಕಿನ ರಾಜೇಶ್ ನಾಯ್ಕರು ಅವರು ನಿಮ್ಮ ಹತ್ರ ಮಾತಾಡಿ ಅವರು ಹೇಳಿದ್ರು ನಾನೀಗ MLA ಹತ್ರ ಮಾತಾಡಿದ್ದೇನೆ ನಾನು ಖಂಡಿತವಾಗಿ 11 ಗಂಟೆಗೆ 26 ತಾರೀಕು 11 ಗಂಟೆಗೆ ಪೆರ್ನಿಯಲ್ಲಿ ಕೊಡ್ತೇನೆ ಅಂತೇಳಿ. ಪಾಪ ಇವರು 3 ಜನ ಇವರು ಆಟೋ ಮಾಡಿ ಹೋಗ್ತಾ ಗೊತ್ತುಂಟ ಪೆರ್ನೆಗೆ ಹೋಗಿ ನಾನು ಕರ್ಕೊಂಡು ಬಂದದ್ದು. ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಇದು ಮಾಡುದಾ ಏನು ಇವರ ಮೇಲೆ ದ್ವೇಷ ಉಂಟಾ. ಯಾರು ಸೇರ ಅನ್ಯಾಯ ಏನು ಸೇರ ಇಷ್ಟು 26 ಅಲ್ಲ ಯಾರು ಶಾಸಕರು ಮಾನ್ಯ ಶಾಸಕರು ಅಶೋಕ್ ಅವರು ಎಲ್ಲಿದ್ದಾರೆ ನನಗೆ ಗೊತ್ತುಂಟು. ಇದೆಲ್ಲ ನಾಟಕ ಬೇಡ ನಮಗೆ. ಯಾವುದು ಉಂಟು 26ರಿಂದ ನೋಡಿ. ಮೊನ್ನೆ ಶುಕ್ರವಾರ ಎಷ್ಟು ದಿವಸ ಆಯ್ತು. ಶುಕ್ರವಾರ ಶನಿವಾರ ರಜೆ ಆಯ್ತು, ಹಾಲಿಡೇ ಆಯ್ತು, ಸಂಡೇ ಆಯ್ತು. ಇವತ್ತು ಮಂಡೇ ನಿನ್ನೆ ಆಗಿದೆ. ಆದ್ರೆ ಮಂಡೇ ಗೊತ್ತಾಗ್ಲಿಲ್ಲ. ಏನೋ ಎಮರ್ಜೆನ್ಸಿ ಕೆಲಸ ಉಂಟು ಅಂತೇಳಿ ಗೊತ್ತಾಗುದಿಲ್ಲ. ಅದು ನೀವು ಮೀಟಿಂಗ್ ಅಲ್ಲಿ ಯಾರು ಬಂಟೋರ ಮೀಟಿಂಗ್ ಅಂತೆ ಶಾಸಕರಿಗೆ ಎಮರ್ಜೆನ್ಸಿ ಏನು ಎಮರ್ಜೆನ್ಸಿ ಹಲೋ ಕೊಡ್ತೇನೆ ಅಂತ ಹೇಳಿ പണ്ടത് 26 താരീഖ് കൊറപ്പേന്ന് പണ്ടത് ಎಂಕಲೈನು ಪ್ರತಿಭಟನೆ ಹಿಂದೆ ಅಂಚ ಅಪ್ಪನ ಇಂಚದಾಯ ಮಣ್ಣೆ ಜನಪ್ರತಿನಿಧಿಗಳು ಮುಳು ಇಂಚನ ಮುಳು ಓಟು ಗೆಲ್ತದ 500 ಸಹ ಮಾಡ್ಕೊಂಡೆ ಬಡವರನ್ನ ಬಂದು ಮಾಡ್ಪೇರತ್ತ ಅವಳೊಂದು ಪರಿಷ್ಠ ಪಂಗಡದ ದಲಿತ ವರ್ಗದಾಗ್ಲಿ ಮುಗುಲಿನ ಇಂಚೆ ಮೋಸ ಮಾಡ್ಪೇರತ್ತ ದುಡ್ಡು ದಯ ಕಟ್ಟದನೆ ಗೌರ್ಮೆಂಟ್ ಫೀಸ್ ಕಟ್ಟದಾತನ ನಾವು 94 ಏತ್ ವ್ಯಾಲ್ಯೂಷನ್ ಉಂಡು ಆ ಏರಿಯಾ ಆತನ ದುಡ್ಡು ಕಟ್ಟದಿರು ದುಡ್ಡು ಕಟ್ಟದು ಸೋಮವಾರ ಬಂಡ ಇನ್ನಂಚೆ ಡಬ್ಬಲ್ ಸೋಮವಾರ ಅಂತ ಒಂದು ದಾಯ್ತು ಏಪಲ್ ಹೌದು ನಾಟಕ ಮಾಡ್ಕೊಂಡೇನ ತನ್ನ ಬಡವರನ್ನ ಕೂಲಿ ಕೆಲಸ ಒಂದಾಗ್ಲಿ ಸೈತು ಮಾಡೋಣದ ತನ್ನ ಅಶೋಕರಿನ ಜಾಕೆಟ್ ಬರ್ತದ ಎಲ್ಲ ಕುಳ್ಳು ತಿಳಿಯಿರಿ ಪಾಪ ಗೌರ್ಮೆಂಟ್ ಜಾಕೆಟ್ ಕುಳ್ಳುನಾಗ್ಲಿ ಕೊಂಚಿ ಹಕ್ಕುಪತ್ರ ವಿತರಣೆ ಮಾಡ್ಕೊಂಡ ಮುಗ್ಳು ನಾಟಕ ಅಂತ ಬೋಡತ್ತ ವಾರ ಸಂದೆಯಲ್ಲೂ ಬೋರ್ಡು ಮಾಡ್ತಾರೆ ಒಂದು ಪುರ ಬಡವರನಾಗ್ಲು ಪ್ರತಿಭಟನೆ ಮಾಡ್ತಾರೆ ಬತ್ತು ಬೋರ್ಡು ಅಂಟದ್ದು ತುಲೆ ಮೂಲ ಕುಳ್ಳ್ಯಾರ ಬಳ್ಳಿ ಒಂದು ಬಡವರಾಗಿ ಇರಬೇಕಾ ಏನಾದರೂ ನೋಡಿ ದೊಡ್ಡವರು ಶ್ರೀಮಂತರು 10-20 ಎಕರೆ 40 ಎಕರೆ ಮಾಡ್ತಾರೆ ಅವರಿಗೆಲ್ಲ ಇದು ಏನು ತೊಂದರೆ ಇಲ್ಲ ಒಂದು 5 ಸೆಂಟ್ ಕೊಳ್ಳಿಗೆ ಇವರಿಗೆ